ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಈ ನೇರ ಪ್ರಸಾರ ಕಾರ್ಯಕ್ರಮ 4:15 5ವರೆಗೆ ಕಾರ್ ಮೇನಿಯಾ. ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೆ ನೋಡಿದ್ರು. ಹಿಂದಿನ ಕಾಲದಲ್ಲ ನಮಗೆ ಎಲ್ಲಿ ನೋಡಿದ್ರು ನಮಗೆ ಕಾರ್ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರು ಕಾರ್, ಎಲ್ಲಿ ನೋಡಿದ್ರು ಕಾರ್, ಎಲ್ಲಿ ನೋಡಿದ್ರು ಕಾರ್. ನಾವೆಲ್ಲಿ ಹೋದರೆ ಕಾರ್ ಸಿಗುತ್ತೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿ, ಡೀಸೆಲ್ ಬೆಲೆ ಜಾಸ್ತಿ ಆಗಲಿ, ಕಾರ್ ಅಂತೂ ಇದ್ದೇ ಇರುತ್ತೆ. ಬಟ್ ಎಸ್ಪೆಷಲಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇಂಡಿಗೋ ಕ್ಲಬ್ ಕ್ಲಾಸ್ ಮಾನ್ಸಾ ವಿಷಯ ಮಾತಾಡಲಿಕ್ಕಿದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಹಾಗೆ ಇವತ್ತಿನ ನಮ್ಮ ಜೊತೆ ಈ ಸ್ಟುಡಿಯೋದಲ್ಲಿ 3 ಜನ ಗೆಸ್ಟ್ಗಳಿದ್ದಾರೆ. ಸೊ ಆನ್ ಮೈ ಎಕ್ಸ್ಟ್ರೀಮ್ ರೈಟ್ ವಿ ಹ್ಯಾವ್ ಗಾಟ್ ಸುಪ್ರೀಂ ಪೂಜಾರಿ, ದಟ್ ಈಸ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇನ್ ಸೇಲ್ಸ್. ಸೊ ವೆಲ್ಕಮ್ ಟು ದಿ ಶೋ ಸರ್. ಆ್ಯಂಡ್ ಆನ್ ದ ಮಿಡಲ್ ವಿ ಹ್ಯಾವ್ ಗಾಟ್ ಮನೋಜ್ ಕುಮಾರ್, ದಟ್ ಈಸ್ ದ CEO ಆಫ್ ಹನುಮಾನ್ ಮೋಟರ್ಸ್. ಸರ್ ಸ್ವಾಗತ ಸರ್ ನಿಮಗೂ ಕೂಡ. ಆ್ಯಂಡ್ ಆನ್ ದಿ ಲಾಸ್ಟ್ ವಿ ಹ್ಯಾವ್ ಗಾಟ್ ರಾಜೇಂದ್ರ ಎಲ್ ಬಳ್ಳಾಳ್, ಸೀನಿಯರ್ ಮ್ಯಾನೇಜರ್ ಸೇಲ್ಸ್. ಸರ್ ನಿಮಗೂ ಕೂಡ ಸ್ವಾಗತ. ಓಕೆ, ನಾವು ಆಗಷ್ಟೇ ಹೇಳಿದೆ ವೀಕ್ಷಕರು, ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ವೆರಿ ಸಿಂಪಲ್, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ 082025933300ಗೆ ಕಾಲ್ ಮಾಡಿ. ಆದಷ್ಟು ಬೇಗ ನಿಮಗೆ ಇಂಡಿಗೋ ಕ್ಲಬ್ ಕ್ಲಾಸ್ ಮಾನ್ಸಾ ನಿಮ್ಗೆ ತಗೊಳ್ಳೇಬೇಕಂದ್ರೆ, ಯಾಕಂದ್ರೆ ಅದರ ಫೀಚರ್ಸ್ನ ವಿಷಯದಲ್ಲಿ ನಾವು ಖಂಡಿತವಾಗ್ಲೂ ವಿ ಹ್ಯಾವ್ ಗಾಟ್ ಆಲ್ ದಿ ಎಕ್ಸ್ಪರ್ಟ್ಸ್ ಇನ್ ಅವರ್ ಸ್ಟುಡಿಯೋ. ಸೊ ಅವ್ರು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತಾರೆ ಏನು ಮಾಡಬೇಕಂತ, ಏನೆಲ್ಲ ಫೀಚರ್ಸ್ ಇದೆ, ಏನೆಲ್ಲ ಅಡ್ವಾಂಟೇಜಸ್ ಕಂಪೇರ್ ಟು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ ನೋಡಿ. ಓಕೆ, ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮಗೆ ಕಾರ್ ಮೇನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯದ ಸ್ವಾಗತ. ನಾನು ಆವಾಗಷ್ಟೇ ಹೇಳಿದೆ, ಈಗಿನ ಕಾಲದಲ್ಲಿ ನಾವೆಲ್ಲಿ ನೋಡಿದ್ರು ಕಾರ್, ನಾವೆಲ್ಲಿ ಯಾವ ಕಡೆ ಹೋದರೂ ಕಾರ್. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿ, ಡೀಸೆಲ್ ಬೆಲೆ ಜಾಸ್ತಿ ಆಗಲಿ, ಕಾರ್ ಅಂತೂ ಖಂಡಿತವಾಗ್ಲೂ ತೊಗೊಳ್ತೇವೆ. ಎಸ್ಪೆಷಲಿ ಇವತ್ತು ನಾವು ಇಂಡಿಗೋ ಮಾನ್ಸಾ ಕ್ಲಬ್ ಕ್ಲಾಸ್ನ ವಿಷಯ ಮಾತಾಡ್ತಿದ್ವಿ. ಸೊ ನಮಗೆ 3 ಜನ ಗೆಸ್ಟ್ ಕೂಡ ಇದ್ದರು. ಸೊ ನಿಮ್ಗೆ ಆತ್ಮೀಯವಾದ ಸ್ವಾಗತ ಸರ್ 3 ಜನರಿಗೆ ಕೂಡ. ಆ್ಯಂಡ್ ನಾವು ಬ್ರೇಕಿಂದ ಮೊದಲು ನೋಡ್ತಾ ಇದ್ವಿ ಆ್ಯಂಡ್ ನೀವು ಸಾಕಷ್ಟು ಹೇಳಿದ್ರು. ಸರ್ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಇನ್ ದ ಬ್ರೇಕ್ ಅಬೌಟ್ ದಿ ಟಚ್ ಸ್ಕ್ರೀನ್, ಅಬೌಟ್ ದಿ ಟಚ್ ಸ್ಕ್ರೀನ್ ಬಗ್ಗೆ ಅಂದರೆ ಅದೇ ನಾವು ಮೊದಲು ನಮ್ಮ ಕಾರ್ಗಳಲ್ಲಿ ಸ್ಟೀರಿಯೋಗಳಿದ್ದಾಗ ಏನಿತ್ತು ಅಂತ ಹೇಳಿದರೆ, ನಾವು ಆ ನಾಬ್ಗಳನ್ನೆಲ್ಲ ಟಚ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅದ್ರ ನಂತರ ಬ್ಲೂಟೂತ್ ಎನೇಬಲ್ಡ್ ಸ್ಟೀರಿಯೋಗಳು ಅಂತ ಬಂತು, ಅಲ್ಲಿ ಬಟನ್ಗಳಿತ್ತು. ಸೊ ಅದನ್ನು ಒತ್ತಿ ನಾವು ಮಾಡ್ತಾ ಇದ್ವಿ. ಈಗ ಟಚ್ ಸ್ಕ್ರೀನಲ್ಲಿ ಏನಂತ ಹೇಳಿದ್ರೆ, ಟಚ್ ಸ್ಕ್ರೀನಲ್ಲಿ ರೆಡಿಲಿ ಅವೈಲೇಬಲ್. ಒನ್ಸ್ ಯು ಟಚ್ ಅದೇ USB, AUX-IN, FM ಇದೆಲ್ಲ ರೆಡಿಲಿ ಅವೈಲೇಬಲ್. ಅದೇ ಮೊದಲಾಗಿದ್ರೆ ನೀವು ಒಂದೇ ಬಟನ್ ಅನ್ನು ಪುಷ್ ಮಾಡಿದಾಗ ಅದು ಒಂದು 1 by 1 ಬರ್ತದೆ. ಈಗ ಇಲ್ಲ, ರೆಡಿಲಿ ಅವೈಲೇಬಲ್. ಸೊ ನಿಮ್ಗೆ ಯಾವ ಆಪ್ಷನ್ ಬೇಕು ಅದನ್ನ ನೀವು ಈಸಿಲಿ ಆಕ್ಸೆಸಿಬಲ್. ಈಗ ಮೊದಲಿನ ಹಾಗೆ ನಿಮ್ಮ ಡೈವರ್ಷನ್ ಚೇಂಜ್ ಮಾಡ್ಬೇಕಾಗ ಅದೇ ರೀತಿ ನಮ್ಮ ಈ ಟಚ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಕೂಡ ಪ್ಲೇ ಮಾಡಬಹುದು. ಬಟ್ ವಿಡಿಯೋ ಪ್ಲೇ ಆಗೋದು ಓನ್ಲಿ ಇನ್ ಸ್ಟೇಷನರಿ ಕಂಡೀಷನ್ ಅಲ್ಲಿ. ಓಕೆ, ನಾಟ್ ವೈಲ್ ಮೂವಿಂಗ್. ಅದು ನಿಮಗೆ ಪ್ಲೇ ಆಗುತ್ತೆ ಫಾರ್ ಸೇಫ್ಟಿ, ಫಾರ್ ಸೆಕ್ಯೂರಿಟಿ. ಏನು ಬೇಕಿದ್ರು. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ದೇ ಲೈಕ್ ವಾಚಿಂಗ್ ವಿಡಿಯೋಸ್ ವೈಲ್ ಟ್ರಾವೆಲಿಂಗ್ ಅಂತ ಕೇಸಸ್ ಅಲ್ಲಿ ಅದೇ ಅದು ಈಗ ನಿಧಾನಕ್ಕೆ ಏನಂತ ಗೊತ್ತಿಲ್ಲ. ಬಟ್ ಬೇಕಿದ್ರೆ ನೀವು ಅಡಿಷನಲ್ ಸ್ಕ್ರೀನ್ಸ್ ಬೇಕಿದ್ರೆ ಹಾಕೊಂಡು ರಿಯರ್ ಸೀಟಿಗೆ ಬೇಕಿದ್ರೆ ನೀವು ಹಾಕೊಂಡು ಮಾಡಬಹುದು. ಓಕೆ ಓಕೆ. ಅಲ್ಲ, ನೀವು ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿದಾಗ ಅದೊಂದು ನನಗೊಂದು ಪಾಯಿಂಟ್ ಬಂತು, ಅದಕ್ಕೋಸ್ಕರ ನಾನು ನಿಮಗೆ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟೆ. Yes, no problem sir. And almost all the features are damn good. And what about the price? Because it is not highly priced. Okay. ನೀವು ಈ ಕ್ಯಾಟಗರಿಯ ಈ ಸೆಗ್ಮೆಂಟ್ ಇದು ಕಾರುಗಳನ್ನು ನೋಡುವಾಗ ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಸೊ ಜನರು ನಮ್ಮ ಕಸ್ಟಮರ್ಸ್ ಏನು ಭಯ ಪಡಬೇಕಾಗಿಲ್ಲ ಬೇಸಿಕಲಿ. ಅಂದರೆ ಲೋವೆಸ್ಟ್ ಮಾಡೆಲ್ ಸ್ಟಾರ್ಟ್ಸ್ ವಿತ್ 6,93,331. Okay, okay. And it extends till 8,81,270. Okay, what about the 6,93,311? What are the features? So basically the power steering, the 4-door power windows. The okay. In 6,93,000 we get 4-door power windows. Yes. The basic thing what we require in the vehicle. Yes, basic things. That is fabric seat barutte. Okay. Fabric seat barutte. So these are the basic things that are available. When you go to the extremes, like you have a contrast roof. We call it Infinity contrast roof, which is I think in Jaguar it is available, and Mercedes nobody has introduced that. That's what I feel. And matte Italian leather seats, which is a luxury. Okay, you can see in the screens like what exactly about the inside, how is it? And
See, if you see that console also, you'll find there is a chrome elements everywhere, which indicates the luxury part of it. ನಿಮಗೆ ಕಾಣುತ್ತೆ ಸ್ಟೇರಿಂಗ್ ಅಲ್ಲಿ ಆಡಿಯೋ ಕಂಟ್ರೋಲ್ ಇದೆ ನೋಡಿ. So the driver while driving itself, it is available even in our competitor cars. But we have also provided that. ಮತ್ತೆ and that's what. And what about the top end? Yeah, top end ali, as I was just explaining. No, what about the price? About the top end? The price is 881,274. Okay, 8,81,274. 274. So that is for the kind of features that is given by Tatas. It is not much, I feel, and my customers would agree with that, definitely. Okay. The same thing I am going to ask, because 8,81,274 is the top end. Yeah. Lots of cars are there, and ಸಾಕಷ್ಟು cars ಇದೆ, and when you compare to Indigo, Manza, Club Class, and that too 8,81,274 is something very high at present. ಯಾಕಂದ್ರೆ ಜನರು ಸ್ವಲ್ಪ ಆಲೋಚನೆ ಮಾಡ್ತಾರೆ, they think a lot while before purchasing. So ಯಾಕೆ, why they should choose this car 8,81,274, why not the other cars? Because our range nalli we get small cars with a beautiful interior decorated, everything is there. What is there in Indigo Club Class also? No, I agree. ನಾನು ಇವಾಗಲೇ ಹೇಳಿದೆ ಟಚ್ ಸ್ಕ್ರೀನ್ ಮೀಡಿಯಾ ಮಲ್ಟಿಮೀಡಿಯಾ ಸಿಸ್ಟಮ್ಸ್, ಇಫ್ ಯು ಸಪರೇಟ್ಲಿ ಟೇಕ್ ದ ಕಾಸ್ಟ್ ಆಫ್ ಇಟ್, ಇಟ್ಸ್ ಅರೌಂಡ್ 28,000 to 30,000 rupees. That itself would cost. Italian and others, it will cost at least 55,000 to 60,000. Okay, nice. That is what has been given. And automatic climate control, for example, you just give 19 degrees centigrade or whatever, so the AC automatically adjusts itself for the kind of so these are all features which would cost money, which may not be there. I'm sure this Italian leather seat and the touch screen navigation system or anything will not be available in competitor cars, which cost money. It's at least 1 lakh. So ಅದೆಲ್ಲ ಕಾಸ್ಟಿಂಗ್ ಮಾಡುವಾಗ ದ ಕಸ್ಟಮರ್ ಅಂಡರ್ಸ್ಟ್ಯಾಂಡ್ಸ್. ನೋಡಿ, ನನಗೆ ಇಷ್ಟರಲ್ಲಿ ಸಿಗ್ತಾ ಇದೆ, ಆದರೆ ಇದನ್ನು ಆ್ಯಡ್ ಮಾಡಿದರೆ ನಾನು ಇಲ್ಲದ್ರೆ ಹೊಸದಾಗಿ ಅದನ್ನು ಹಾಕಬೇಕಾದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅದು ನೋಡ್ತಾರೆ ಅವರು. ಅದನ್ನು ಕಾಸ್ಟಿಂಗ್ ಮಾಡುವಾಗ ದೇ ವಿಲ್ ಫೈಂಡ್ ದಿಸ್ ಇಸ್ ಮೋರ್ ಬೆನಿಫಿಷಿಯಲ್. ABS airbag. If you just compare the price, as you say, the 6 lakhs first and 8 lakhs the second. Yes, okay. That is the only thing when the vehicle base model, the vehicle starts, right? People are there who are just planning to buy a hatchback vehicle, not sedan, right? But just don't see the top end variant. The basic model will be the best for sedan vehicle. Sedan means what happens, you get that comfort level sitting, you have luggage space, all those features you get, and that value is it comfortable for this. But when you say compare it with the top end model, there is a difference between of 2 lakh rupees. What happens, in 2 lakh rupees you get those features which you never expected. Like navigation is there, climate control AC, you have mirrors, that internally adjustable mirror you have, central locking you have. Okay, we have got a caller, sir. Sorry to interrupt. Hello. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಇದು ರಾಕೇಶ್ ಅಂತ. ಓಕೆ, ರಾಕೇಶ್ ಅವರೇ ಹೇಳಿ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಏನ್ ಹೇಳಿ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ಹೌದೌದು. ಓಕೆ, ನಿಮ್ ಕ್ಲಬ್ ಕ್ಲಾಸ್ ನ ವಿಷಯದಲ್ಲಿ, ಇಂಡಿಗೋ ಮಾನ್ಸಾ ಕ್ಲಬ್ ಕ್ಲಾಸ್ ನ ವಿಷಯದಲ್ಲಿ ಏನಾದ್ರೆ ಡೌಟ್ಸ್ ಅಂಡ್ ಯು ನೀಡ್ ಟು ಕ್ಲಾರಿಫೈ ಏನಾದ್ರೆ? ಎಂತಲ್ಲ, ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗ್ತದೆ ಇದು ಹೊಸ ಮಾನ್ಸಕ್ಕೆ? ಅದೇ 6,93,000. ಹಲೋ ಸರ್, 6,93,311 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಬೇಸ್ ಮಾಡೆಲ್ ಅಲ್ಲಿ ಅದು ಎಂತ ಬರ್ತದೆ, ಎಂತ ಎಲ್ಲ ಬರ್ತದೆ? ಅದೇ ಯಾವುದು ಬೇಸಿಕ್ ಫೀಚರ್ಸ್ ಇದೆಯೋ, ಪವರ್ ಸ್ಟೇರಿಂಗ್, AC is there. ಬೇಸಿಕ್ ರಿಕ್ವೈರ್ಮೆಂಟ್ ಸರ್ ನಿಮಗೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್, AC, ಸೆಂಟ್ರಲ್ ಲಾಕಿಂಗ್. ಓಕೆ, ಬೇಸ್ ಮಾಡೆಲ್ ಅಲ್ಲಿ ಇದು ಟಚ್ ಸ್ಕ್ರೀನ್ ಎಲ್ಲ ಬರ್ತದೆ ಅಂತಲ್ಲ? ಇಲ್ಲ, ಬೇಸ್ ಮಾಡೆಲ್ ಬರೋದಿಲ್ಲ ಸರ್, ಅದು ಟಾಪ್ ಎಂಡ್ ಮಾಡೆಲ್ ಬರ್ತದೆ. ಹಲೋ ಸರ್, ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಓಕೆ, ಅವ್ರು ಹೇಳುದು ಕೇಳಿ ಸರ್, ಮಾತಾಡ್ತಾರೆ ಅವರು. ನೋಡಿ, ಅದರಲ್ಲಿ 5 ಇದು ಮಾಡೆಲ್ಸ್ ಬರ್ತದೆ, ವೇರಿಯಂಟ್ಸ್ ಬರ್ತದೆ. ಅದರಲ್ಲಿ VX, EX ಮತ್ತು EXL ಅಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರ್ತದೆ ಸರ್. ಹಲೋ, ಡಿಸ್ಕನೆಕ್ಟ್ ಆಯ್ತಾ? ಹಲೋ ಹೇಳಿ. ಹಲೋ ಸರ್, ಕೇಳ್ತಾ ಇದೆಯಾ? ಹೌದೌದು. ಓಕೆ, ಅವ್ರು ಹೇಳೋ ಪ್ರಕಾರ ನಿಮ್ಗೆ ಬೇಸಿಕ್ ಮಾಡೆಲ್ ಅಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಬರಲ್ಲ, ಅಂಡ್ ವಾಟ್ ಎವರ್ ಇಟ್ ಈಸ್, ಇಟ್ಸ್ ಇನ್ ದ ಟಾಪ್ ಎಂಡ್. ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಬರುತ್ತೆ ಸರ್. ಓಕೆ, ದಟ್ ಕಾಸ್ಟ್ 8,81,000. ಓಕೆ. ಸೊ ಈಗ ಹಳೆ ಮಾನ್ಸಾ ಮತ್ತೆ ನ್ಯೂ ಮಾನ್ಸಾದಲ್ಲಿ ತುಂಬಾ ಚೇಂಜಸ್ ಎಲ್ಲ ಮಾಡಿದಾರಲ್ಲ?
ಹೌದು Yeah, ಹೌದು ಹೌದು. definitely. It's not Okay, easy. okay. ಓಕೆ ಸರ್, ಧನ್ಯವಾದ ಕಾಲ್ ಮಾಡಿದ್ದಕ್ಕೆ. Okay, okay, thank you. ಓಕೆ, ದಟ್ಸ್ ವಾಟ್ ನಾನು ಈಗಷ್ಟೇ ಹೇಳಿದೆ ಸರ್. ಬಿಕಾಸ್ ಪ್ರೈಸ್ ಮ್ಯಾಟರ್ಸ್. ಹೌದು. ನಾವು ಎಷ್ಟು ಹೇಳಿದ್ರು ನಾವು ದ ಫೀಚರ್ಸ್ ಆರ್ ಗುಡ್, ಎವ್ರಿಥಿಂಗ್ ಈಸ್ ಗುಡ್ ಅಂಡ್ ವಿ ಗಾಟ್ ಲಾಟ್ಸ್ ಆಫ್ ಅಡ್ವಾಂಟೇಜಸ್, ಬಟ್ ಸ್ಟಿಲ್ ಪ್ರೈಸ್ ಮ್ಯಾಟರ್ಸ್. ಎಷ್ಟು ಹೇಳಿದ್ರು ಕೂಡ ಅಂದರೆ ಎಷ್ಟೇ ಅವ್ರಿಗೆ ಕಂಫರ್ಟ್ ಲೆವೆಲ್ಗೋಸ್ಕರ ಅವರು ದೇ ಮೇ ಚೂಸ್ ದಿ ಸ್ಮಾಲರ್ ಕಾರ್ ಆರ್ ದಿ ಬಿಗರ್ ಕಾರ್. ಅಂಡ್ ಅದೇ ಈ ಫೀಚರ್ಸ್ ಕೂಡ ಇಟ್ ಈಸ್ ಅಪ್ ಟು ದ ಬಯರ್, ದ ಓನರ್ ಆಫ್ ದ ಕಾರ್, ದ ಪ್ರಾಸ್ಪೆಕ್ಟಿವ್ ಓನರ್ ಆಫ್ ದ ಕಾರ್, ವಾಟ್ ಫೀಚರ್ಸ್ he wants. So he shops around, he goes around to choose. So we have kept Manza Club Class in a particular way, so that these features which we have introduced would please, hoping that that would please the market. ಓಕೆ, ಆ ರೀತಿ ಮಾಡಿದ್ದೇವೆ. And secondly, I want to stress on a point that the boot space, 460 liters boot space, Okay. easily 3 to 5 international bags can get in. Yes. And the rear seat is foldable. Even in that, if suppose more luggage is there. As I told you earlier also, USP of Tata's is the space. Yes. Everywhere they want to give so much of space to the market, to the buyers. So that we want to ದಟ್ಸ್ ವಾಟ್. stress on. ಅಂದರೆ ಏನಾಗುತ್ತೆ ಹೇಳಿದರೆ 8,81,274 ಇನ್ ದ್ಯಾಟ್ ರೇಂಜ್ ನಮಗೆ ವಿ ನೆವರ್ ಗೆಟ್ ದಿ ಬ್ಯಾಕ್ ಸ್ಪೇಸ್. ಅಂದರೆ ನೀವು ಆಗಸ್ಟ್ ಬೂಟ್ ಸ್ಪೇಸ್ ನಮಗೆ ಆ ರೀತಿಯಲ್ಲಿ ಯಾವ ಕಾರ್ ಸಿಗೋದಿಲ್ಲ. ಓನ್ಲಿ ಇನ್ ಎಸ್ಪೆಷಲಿ ಇನ್ ಟಾಟಾ ವಿ ಗೆಟ್ ದಟ್ ಕಾರ್. ನಾನು ಅದರ ವಿಷಯ ನಿಮಗೆ ಕೇಳಿ ವಾಂಟೆಡ್ ಆಸ್ಕ್ ಅಬೌಟ್ ದಿ ಬೂಟ್ಸ್, ದ ಬ್ಯಾಕ್ ಸ್ಪೇಸ್. It's quite huge. Yeah, it's quite huge, and as rightly my friend told, that you have that comfort. The rear passenger sitting at the rear side, he can open his one of the half portion of the seat, and he can use the boot place also. So easily he can use that. Plus the space is that much that he can keep the half of the luggage, whichever he can utilize in the front side, and the remaining big luggages he can keep. So you can use two times that. Whatever space we are given as 460 liters. So both the ways you can use it. Okay, it's like that. For small luggages and as well as big bags also. ಓಕೆ ಸರ್, 3 ಜನರಿಗೆ ಕೂಡ ಒಂದು ಕ್ವಶನ್. ಅಂಡ್ ಟಾಟಾ ಈಸ್ ಮೀನ್ಡ್ ಫಾರ್ ಸಮಥಿಂಗ್. ಈಗಲೂ ಕೂಡ ನಾವು ಟಾಟಾ ಹೇಳಿದ ತಕ್ಷಣ ನಮ್ಗೆ ಒಂದೇ ಕಾರ್ ನೆನಪಿಗೆ ಬರುತ್ತೆ, ದಟ್ ಈಸ್ ಇಂಡಿಕಾ. ಹೌದು. ಓಕೆ, ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ಬಿಕಾಸ್ ಟಾಟಾ ಹೇಳಿದ ತಕ್ಷಣ there are lots of car, and recently I guess ಟಾಟಾ ಹೇಳಿದ ತಕ್ಷಣ one more car will come to know, that is Nano. Other than that, only that is Indica. What do you want to say? Indica, I will say, like when Tata as you say, it's exactly right. Actually, Indica means like Tata, Okay. as people knows. But now, Indica was only made for the people who are usually small class, middle class people who use for business purpose. When Tata was only focused on that. But now, only not Indica. We are seeing the people who want to buy Tata products, but not for business purpose, only for personal use. So on that basis, we have if you can see our small vehicle also, like Tata started with Indica, now it's with Nano, now it's with Mazda Club Plus, Okay. and future Aria lot more LX. vehicles will come. Aria ಹೊಸದು. Aria is on the way. Okay. Plus Safari Storm again on the way. So another 10-15 days ಅಲ್ಲಿ ಈ 2 ಮಾಡೆಲ್ಗಳು ಕೂಡ ಬಂದು It's going to be launched. Okay. ಸ್ಮಾಲ್ ಸೆಗ್ಮೆಂಟ್ ಇಂದ ಪ್ರೀಮಿಯಂ ಸೆಗ್ಮೆಂಟ್ ತನಕ ನಮ್ಮ ಹತ್ರ ಈಗ ಕಾರ್ಗಳಿದೆ. Okay. ನಾವು ಸ್ಟಾರ್ಟೆಡ್ ವಿತ್ ಇಂಡಿಕಾ, ಅದಕ್ಕೋಸ್ಕರ ಟಾಟಾ ಅಂದ ತಕ್ಷಣ ಇಂಡಿಕಾ Indica. ಎಲ್ಲರೂ ಹೇಳೋದು ಹೌದು. ಹಾಗೆ. ಈಗ ನಮ್ಮ ಹತ್ರ ಬೇಕಾದಷ್ಟು ರೇಂಜಸ್ ಇದೆ. ಸ್ಮಾಲ್ ಕಾರ್ ಲೈಕ್ ನ್ಯಾನೋ ಇದೆ, ಚಿಕ್ಕ ಫ್ಯಾಮಿಲಿಗೋಸ್ಕರ, ಅಂಡ್ For the ಯಾರು ಟೂ ವೀಲರ್ huge family. ಒಂದು ಅಪ್ಗ್ರೇಡೇಷನ್ ಬೇಕು ಅಂತ ಹೇಳಿದ್ರೆ ನ್ಯಾನೋ ಇಸ್ ರೆಡಿ. ಇತ್ತೀಚೆಗೆ ರತನ್ ಟಾಟಾ ಅವರು when he just handed over the charge, ಅವ್ರು ಹೇಳಿದ್ರು, Okay. the inspiration for me to start think about Nano was that he saw in heavy rains one family of 4, like 2 children and husband and wife, Okay. going by a 2-wheeler getting wet. Okay. So he felt why we can't manufacture one affordable car anteli. Okay, like So that. Nano picked up, it gave inspiration for others to start a similar type of car or Cars. cars. Okay. So a lot of money has been spent on this, on the research and the technology. He had to procure cheaper items with quality items from elsewhere. Okay, surely I'll get back to you about the Indica Vista, the newly launched. I'll get back to you. ಅದಕ್ಕಿಂತ ಮೊದಲು ಈ ಕಾರ್ಯಕ್ರಮ ತಗೊಳ್ಳೋ ಚಿಕ್ಕ ಬ್ರೇಕ್. ಓಕೆ, ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಮೆನಿಯಾ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಲ್ಲ ಆತ್ಮೀಯವಾದ ಸ್ವಾಗತ. ಸರ್, ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಬ್ರೇಕ್ಗಿಂತ ಮೊದಲು ನೀವು ಹೇಳ್ತಿದ್ರಿ ಸರ್, ದಟ್ ವಾಸ್ ಅಬೌಟ್ ಟಾಟಾ ರತನ್ ಅವರು ಏನು ಹೇಳ್ತಿದ್ರೆ ಅಬೌಟ್ ದಿ ಫ್ಯಾಮಿಲಿ, ಎಸ್ಪೆಷಲಿ ದಟ್ ವಾಸ್ ದ ಕಾರ್ ನ್ಯಾನೋ. ಈಗಲೂ ಕೂಡ ವೆರೆವರ್ ಯು ಗೋ ವಿಲ್ ಸಿ ದಟ್ ಸ್ಮಾಲ್ ಕಾರ್ ಹೇಳಿದ ತಕ್ಷಣ, ಆ್ಯಂಡ್ ಚೀಪರ್ ಕಾರ್ ವೆರೆವರ್ ವಿ ಸೇ ಚೀಪರ್ ಕಾರ್ ಅಂದರೆ ನ್ಯಾನೋ ಅಂತ ಹೇಳ್ತೇವೆ. ಆ್ಯಂಡ್ ವಾಟ್ ಯು ವಾಂಟ್ ಟು ಸೇ ಸರ್ ಅಬೌಟ್ ದಿಸ್, ಅಬೌಟ್ ನ್ಯಾನೋ? This car has been manufactured by Tata's
especially they wanted to upgrade two-wheeler owners Okay. into a car owner. Okay. The reason I have already told what inspired Mr. Tata. ಅದು this can be easily owned by somebody with a lower income group. Okay. Okay. ನನಗೂ ಒಂದು ಕಾರ್ ಬೇಕು ಮನೆಯಲ್ಲಿ. ಅದು ಬೇಕಿದ್ರೆ ಅವರು ಡೈಲಿ ಟೂ ವೀಲರ್ ಬಸ್ ಯೂಸ್ ಮಾಡ್ತಿರ್ಬೋದು. ಆದರೆ ಒಂದು ವೀಕೆಂಡಿಗೋ ಒಂದು ಫಂಕ್ಷನ್ಗೆ ಹೋಗುವಾಗಲೂ ಫ್ಯಾಮಿಲಿ ಜೊತೆ ಹೋಗುವಾಗ ಚೆನ್ನಾಗಿರಲ್ಲ. ನನಗೂ ಒಂದು ಮನೇಲಿ ಕಾರ್ ಬೇಕು ಅಂತ ಬಯರ್ಸ್ ನಮ್ಮ ಹತ್ರ ತುಂಬ ಬರ್ತಾರೆ. ಓಕೆ, ಅದರಲ್ಲಿ ತುಂಬ ಎಂಕ್ವೈರೀಸ್ ಬರ್ತಾ ಇದೆ, ತುಂಬ ಸೇಲು ಆಗ್ತಾ ಇದೆ. Okay. ಅದು ಮತ್ತೊಂದು ಇಮೇಜ್ ಕೆಲವರಲ್ಲಿ ನಮ್ಮ ಕಸ್ಟಮರ್ಲಿ ಇದೆ ಅಂದರೆ ಇದು ಓನ್ಲಿ ಸಿಟಿ ವೆಹಿಕಲ್. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಬೈ ಅವರ್ ಓನ್ ಕಸ್ಟಮರ್ ಹೂ ಗಿವನ್ ಎ ಫೀಡ್ಬ್ಯಾಕ್ that it can go into long distances. Okay. In fact, recently one of my customers sent a SMS saying that he went to Bangalore and from there to Hyderabad in a Nano, saying that I have reached safely. We have got a mileage of 22.9. Okay. ಆ ರೀತಿ. Okay. So it has been well accepted by the market. ಓಕೆ, ಖಂಡಿತವಾಗ್ಲೂ ಮಾತಾಡ್ತೀನಿ ಸರ್ ಇದರ ವಿಷಯ. ಆ್ಯಂಡ್ ಯಾಕಂದರೆ ನಾನು ಟೆಸ್ಟ್ ಡ್ರೈವ್ ಮಾಡಿದ್ದೆ ಅಬೌಟ್ ದಿ ಇಂಡಿಗೋ ಕ್ಲಬ್ ಕ್ಲಾಸ್ ಮಾನ್ಸಾ, ಆ್ಯಂಡ್ ಐವ್ ಗಾಟ್ ಲಾಟ್ಸ್ ಆಫ್ ರೆಸ್ಪಾನ್ಸಸ್ ಆಲ್ಸೋ. ನಾವು ಸುಮಾರು ಜನದ ಬೈಟ್ಸ್ ಕೂಡ ತೊಗೊಂಡಿದ್ವಿ ಆ್ಯಂಡ್ ವಿ ಆಸ್ಟ್ ಲಾಟ್ಸ್ ಆಫ್ ಪೀಪಲ್. ಸೊ ಐ ಆಸ್ ಮೈ ಟೆಕ್ನಿಷಿಯನ್ಸ್ ಸೊ ದಟ್ ಅವ್ರ ಬೈಟ್ಸ್ ಕೂಡ ತೊಗೊಂಡಿದ್ವಿ. ಸೊ ದಟ್ ವಿಲ್ ಶೋ ಯು ಸರ್ ವಾಟ್ ವಾಸ್ ದಿ ಎಕ್ಸಾಕ್ಟ್ ಪ್ಲಸ್ ಪಾಯಿಂಟ್ ಆ್ಯಂಡ್ ದಿ ಮೈನಸ್ ಪಾಯಿಂಟ್. ಓಕೆ, ಬರ್ತಾರೆ ನೋಡಿ. ನಾನು 4 ತಿಂಗಳ ಮುಂಚೆ ಮಾನ್ಸಾ ಗಾಡಿ ತಗೊಂಡೆ, ಬಹಳ ಚೆನ್ನಾಗಿದೆ. ಮೈಲೇಜ್ ಒಳ್ಳೆ ಮೈಲೇಜ್ ನೀಡ್ತಾ ಇದೆ. ಹಾಗೆ ಫ್ಯಾಮಿಲಿ ಹೋಗಲಿಕ್ಕೆ ಸಹ ಒಳ್ಳೆ ಸ್ಪೇಸ್ ಇದೆ ಒಳಗಡೆ. ನಾನು ಸ್ವಲ್ಪ ಪೊಲಿಟಿಷಿಯನ್ ಆದ್ದರಿಂದ ಹಿಂದ್ಗಡೆ ಸೀಟಲ್ಲಿ ನಾನು ಕುತ್ಕೊಳಿಸುವಾಗ 4 ಜನರನ್ನು ಕುತ್ಕೊಳಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ಮಾನ್ಸಾವನ್ನು ನಾನು ತುಂಬ ಲೈಕ್ ಮಾಡಿದೆ. ಲಾಂಗ್ ಡ್ರೈವ್ ಹೋಗುವಾಗಲೂ ಬಹಳ ಒಂದು ಆರಾಮವಾಗಿ ಚೆನ್ನಾಗಿ ಕುತ್ಕೊಂಡು ಹೋಗ್ಬೋದು. ಯಾವುದೇ ಬ್ಯಾಕ್ ಪೇಯ್ನ್ ಆಗಲಿ ಏನೇ ಒಂದು ಸಮಸ್ಯೆ ಇಲ್ಲದೆ ಹೋಗ್ಬೋದು. ಮತ್ತು ಎಲ್ಲದರಲ್ಲೂ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಹಿಂದ್ಗಡೆನೂ ಅಷ್ಟೇ ಒಳ್ಳೆ ಸ್ಪೇಸ್ ಇರೋದ್ರಿಂದ ಯಾವ ಗಾಡಿಯಲ್ಲೂ ಇಂಥ ಸ್ಪೇಸ್ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. Hi, my name is Akwin, and it's been 6+ months with the car, and the reason I purchased the car is because, as you see my height, it's not that easy to find a car at this range. So I did go for the Manza because it had a good range, it had good mileage, and it had really good, strong engine according to my sites where I did my research. And when I went for it, I went to the other showrooms. It wasn't that great, but then when I went for the Manza, it was the only car where my legs could fit. It was literally, that's the situation. Since then, I think it was my best car deal. It was my first car deal since I'm a new driver also. And it's been a pleasant drive for the last 6 months. I hadn't had so much bad experiences. I've had all good experiences, and mileage is good. I've taken it for long drives. It's really smooth. I haven't had any troubles on bumps, speed bumps, especially the roads in India. Hectic. Well, yeah, that's the situation. And Tata Manza, good one. ನಾನು ಮಾನ್ಸಾ ಗಾಡಿ ತಗೊಂಡು 2009 ಲಾಸ್ಟಲ್ಲಿ ಡಿಸೆಂಬರಲ್ಲಿ ತಗೊಂಡಿದ್ದು. ಇಷ್ಟು ತನಕ ಯಾವುದು ಕಂಪ್ಲೇಂಟ್ಸ್ ಇಲ್ಲ. ಡ್ರೈವಿಂಗ್ ಕಂಫರ್ಟೇಬಲ್ ಇದೆ, ಮೈಲೇಜ್ ರೀಸನೇಬಲು, ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಇದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಗ್ತದೆ. ಮತ್ತು ಮಕ್ಕಳಿಗೆ ಫ್ಯಾಮಿಲಿಗೆ ತುಂಬ ಒಳ್ಳೆ ಗಾಡಿ, ಸ್ಪೇಸಿಯಸ್ ಇದೆ. ಬೇರೆ ಗಾಡಿ ಕಂಪೇರ್ ಮಾಡಿದರೆ ಸ್ಪೇಸಿಯಸ್ ಮತ್ತು ಕಂಫರ್ಟೇಬಲ್. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಲಾಂಗ್ ಡ್ರೈವಿಗೆ ಅಂತ ಅಷ್ಟು ಸಮಸ್ಯೆ ಆಗೋದಿಲ್ಲ. ನಾಟ್ ಬ್ಯಾಡ್. ನನ್ನ ಹೆಸರು ಸುರೇಶ್ ಕುಮಾರ್ ಅಂತ. ನಾನು ಟಾಟಾ ಮಾನ್ಸಾ ತಗೊಂಡು ಆಲ್ಮೋಸ್ಟ್ 8 ಮಂತ್ಸ್ ಆಯಿತು. ಆ್ಯಂಡ್ ನಾನು ಅರೌಂಡ್ 20-25,000 ಕಿಲೋಮೀಟರ್ಸ್ ರನ್ ಮಾಡಿಸಿದ್ದೇನೆ. ಇವತ್ತರವರೆಗೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ನನಗೆ ಲಾಂಗ್ ಡ್ರೈವೆಲ್ಲ ಹೋದಾಗ ಅನ್ಈಸಿನೆಸ್ ಆಗೋದಿಲ್ಲ. ಆ್ಯಂಡ್ ಪ್ಲಸ್ ನನಗೆ ಇದು ಕಂಫರ್ಟಬಲ್ ಆಗುತ್ತೆ. ಆ್ಯಂಡ್ ಇವನ್ ನನ್ನ ಪ್ಯಾಸೆಂಜರ್ಸ್ ಎಲ್ಲ ಕಂಫರ್ಟಬಲ್ ಫೀಲ್ ಆಗ್ತಾರೆ. ಆ್ಯಂಡ್ ನನಗೆ ಓಕೆ, ಆಲ್ಮೋಸ್ಟ್ ಆಲ್ ದಿ ಕಸ್ಟಮರ್ಸ್ ವೇರ್ ಗುಡ್, ಬಟ್ ಒಂದೇ ಒಂದು ಏನೋ ಸಮಸ್ಯೆ ಇತ್ತು, ದಟ್ ವಾಸ್ ಗ್ರೌಂಡ್ ಕ್ಲಿಯರೆನ್ಸ್. ಓಕೆ, ಸುಪ್ರೀಂ. Yeah, as you told, like ground clearance, definitely agree with it.
What happens, sir? When you have that ground clearance of 160, Mm. if you see any vehicles, it's the average range of 160 mm ground clearance. This is Okay. comfortable, I will say, because a vehicle is not that small. A vehicle is big. Okay, okay. Leg space, the interior space, we have given much more than as compared to other competitor models. Fine. If you compare where the ground clearance more, means if you say more means I mean to say 175 or 185, where Okay. the interior space is not that big. Okay, surely I'll speak to you this about this, sir. Okay, caller iddar. Hello, ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಕುಮಾರ್ ಅಂತ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಕುಮಾರ್ ಅವರೇ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಓಕೆ ಸರ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆ ಕ್ಲಬ್ ಕ್ಲಾಸ್ ಮಾನ್ಸಾ ವಿಷಯದಲ್ಲಿ ಏನಾದ್ರೂ ಕೇಳಲಿಕ್ಕಿದೆಯಾ? ಕೇಳ್ಬೋದು. ತುಂಬಾ ಒಳ್ಳೇದಾಗಿದೆ. ಶೋರೂಮ್ ಬಂದ್ರೆ ಒಳ್ಳೆ ಸಹಕಾರ ಕೊಡ್ತಾರೆ. ಓಕೆ, ಗಾಡಿ ಚೆನ್ನಾಗಿದೆ, ನಾ ಯೂಸ್ ಮಾಡ್ತಾ ಇದೀನಿ ಇವಾಗ. ಓಕೆ, ತುಂಬಾ ಕಂಫರ್ಟ್ ಆಗಿದೆ. ಲೇಟೆಸ್ಟ್ ಒಂದು ವೆಹಿಕಲ್ ಅಲ್ಲಿ ಏನಿರ್ಬೇಕು ಇದೆಲ್ಲ ಫ್ಯೂಚರ್ ವೆಹಿಕಲ್ ಅಲ್ಲಿ ಇದೆ. ಸೊ ಚೆನ್ನಾಗಿದೆ, ಒಳ್ಳೇದಾಗಿ ಒಂದು ಇದನ್ ಮಾಡಿದ್ದಾರೆ ಟಾಟಾದವರು. ಓಕೆ, ಹಾಗೆ ಕೂಡ ಹನುಮಾನ್ ಅವರು ಒಳ್ಳೆ ಟ್ರೀಟ್ ಮಾಡ್ತಾರೆ. ಓಕೆ, ಫೈನ್. ನಿಮ್ಗೆ ಏನಾದ್ರೆ ಒಂದು ಡೌಟ್ಸ್ ಇದೆಯಾ ಸರ್? ಏನಾದ್ರೆ ಕ್ಲಾರಿಫೈ ಮಾಡ್ಲಿಕ್ಕಿದೆಯಾ ನಿಮ್ಗೆ? ಇದು ಓಲ್ಡ್ ಮಾನ್ಸಾ ಮತ್ತೆ ನ್ಯೂ ಮಾನ್ಸಾದಲ್ಲಿ ಸೊ ಏನಾದ್ರು ಮತ್ತೆ ಚೇಂಜಸ್ ಫ್ಯೂಚರ್ ಅಲ್ಲಿ ಆದ್ರೆ ಇದಕ್ಕೆಲ್ಲ ಫಿಟ್ ಮಾಡಬಹುದಾ ಅಂತ ಕೇಳಕ್ಕೆ ಇದು ಮಾಡಿ. That depends on what he wants. ಈಗ ಲೇಟೆಸ್ಟ್ ಕ್ಲಬ್ ಕ್ಲಾಸ್ ಅಲ್ಲಿ ಮತ್ತೆ ಫ್ಯೂಚರ್ ಏನಾದ್ರು ಮತ್ತೆ ಓಕೆ ಸರ್, ನೀವು ಯೂಸ್ ಮಾಡುತ್ತಿದ್ದು ಹೊಸ್ತಾ ಓಲ್ಡಾ? ಹೊಸ್ತು ಅಪ್ಗ್ರೇಡೆಡ್ ವೆಹಿಕಲ್ ಬಂದ್ರೆ ಫ್ಯೂಚರ್ ಅಲ್ಲಿ. ಅವಾಗ ನೋಡೋಣ, it depends. ಓಕೆ ಸರ್, ಕಾರ್ಯಕ್ರಮ ನೋಡ್ತಾ ಇರಿ, ಖಂಡಿತವಾಗ್ಲೂ ಹೇಳ್ತಾರೆ ಅವರು. ಓಕೆ ಸರ್. ಓಕೆ ಸರ್, ಧನ್ಯವಾದ. ಓಕೆ, ನೆಕ್ಸ್ಟ್ ಯಾವುದಾದ್ರೆ ಕಾರ್ ಬಂದರೆ ಅದಕ್ಕಿಂತ ಈಗ ಓಲ್ಡ್ ಕಾರಿಗೆ ಏನಾದರೆ ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ಅವ್ರು ಕೇಳ್ತಿದ್ದಾರೆ ಸರ್. ಅದಕ್ಕೆ ಕೆಲವು ಫೀಚರ್ಸ್ ಮಾಡ್ಬೋದು, ಕೆಲವು ಫೀಚರ್ ಮಾಡೋಕ್ಕಾಗಲ್ಲ, ಆ ರೀತಿ ಇದೆ. ಡಿಪೆಂಡ್ಸ್ ಆನ್ ದ ದಿಸ್ ಥಿಂಗ್ ಫೀಚರ್ ವಾಟ್ ಯು ವಾಂಟ್ಸ್. ಓಕೆ, ಅದು ಮೋಸ್ಟ್ ಆಫ್ ದ ಥಿಂಗ್ಸ್ ಕ್ಯಾನಾಟ್ ಬಿ ಇನ್ಸ್ಟಾಲ್ಡ್. ಫೈನ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿ ಗ್ರೌಂಡ್ ಕ್ಲಿಯರೆನ್ಸ್. Yeah, as we were discussing. So if you see the ground clearance where is less, the comfort level of the driving will be more. Because when the driving is fast, you need a comfort level driving. Your vehicle should not wobble. If your vehicle wobble, your balance with driving pleasure will go. So if the ground clearance is small, means 160 average, I'm not just less, average 160, but the vehicle is big, in that case is perfectly matched. Okay. If you compare to my other vehicles like Vista and all, the ground clearance definitely it's more because the interior space is bit less as compared to Mazda. Okay, okay. It's good for the private person or the tourist one. We have got one customer also who was the tourist. So tourist people usually what tourist people will say. If I have a tourist vehicle, I need to see that vehicle. I can put maximum luggage of my passengers. My passengers should sit comfortably plus their luggages. Okay, sir. ಅವ್ರಿಗೆ ಏನಂತ ಏನು ಮೆಂಟಾಲಿಟಿಯಲ್ಲಿ ಇರುತ್ತೆ ಅಂದರೆ ನಮ್ದು ಈಗ ಈ ಕಾರ್ಡೋಜೆಟ್ ಎಲ್ಲ ಇಂಜಿನ್ ಬಂದಾಗ ಪ್ಲಸ್ ಸಸ್ಪೆನ್ಷನ್ ವೈಸ್ ನಾವು ಇಂಪ್ರೂವೈಸ್ ಮಾಡಿದಾಗ ಅವ್ರಿಗೆ ಲೋ ಮೇಂಟೆನೆನ್ಸ್ ಬೇಕು. ಪ್ಲಸ್ ಆಯಿಲ್ ಚೇಂಜಿಗೆಲ್ಲ ಹೋದಾಗ ಕಡಿಮೆ ಖರ್ಚಲ್ಲಿ ಅವರಿಗೆ ಇದು ಆಗುವಂಥ ಗಾಡಿಗಳು ಬೇಕು. ಅದಕ್ಕೋಸ್ಕರ ಈಗ ಅವರಿಗೆ ಬೇಕಾದಂಥ ಗಾಡಿ ಅಂದರೆ ಈ ಗಾಡಿಯನ್ನು ಅವರು ಕೂಡ ಅಡಾಪ್ಟ್ ಮಾಡ್ಕೊಳ್ಬೋದು. ಬಟ್ ಕ್ಲಬ್ ಕ್ಲಾಸಲ್ಲಿ ನಾವೇನಂತ ಹೇಳಿ ಕ್ಲಬ್ ಕ್ಲಾಸನ್ನು ನಾವು ಪ್ರೀಮಿಯಂ ಸೆಗ್ಮೆಂಟಲ್ಲೇ ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಒಂದು ಲೋ ವರ್ಷನ್ ಇಟ್ಟಿದ್ದೇವೆ. ಅದನ್ನ ಬೇಕಿದ್ರೆ ಈ ಟ್ಯಾಕ್ಸಿ ಸೆಗ್ಮೆಂಟ್ನವರು ಅವರ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬೋದು. ಅವರ ಲೋ ಮೇಂಟೆನೆನ್ಸ್ ಏನಿದೆಯೋ ಅದೆಲ್ಲ ಅದರಲ್ಲಿ ಸರ್ವ್ ಆಗ್ತದೆ. ಪ್ಲಸ್ ಸ್ಪೇಸ್ ವೈಸ್ ನಾವೇನು ಚೇಂಜಸ್ ಮಾಡಲಿಲ್ಲ. ಲೋ ವರ್ಷನ್ ಇರಲಿ ಹೈ ಎಂಡಿಗೆ ಬರುವಾಗ ಓನ್ಲಿ ಫೀಚರ್ಸ್ ಚೇಂಜ್ ಆಗ್ತಿದೆ. ಲೋ ಎಂಡಲ್ಲಿ ಅವರ ಟ್ಯಾಕ್ಸಿ ಅವರಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟಿದೆ. ಓಕೆ, ಆ್ಯಂಡ್ ಆಲ್ಮೋಸ್ಟ್ ಟಾಟಾ ಸ್ಮಾಲ್ ಕಾರ್ಸ್ ಆಗಿರಲಿ ಆ್ಯಂಡ್ ದೀಸ್ ಕೈಂಡ್ ಆಫ್ ಕಾರ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಗುಡ್. ಆ್ಯಂಡ್ ವೆನ್ ವಿ ಕಮ್ ಬ್ಯಾಕ್ ಟು ಟಾಟಾ ಆರಿಯಾ ಆ್ಯಂಡ್ ಇಟ್ ಈಸ್ ಕಂಪೇರ್ಡ್ ಟು ಸಮ್ ಅದರ್ ಕಾರ್ಸ್. ಓಕೆ, ಆ್ಯಂಡ್ ಸಾಕಷ್ಟು ಜನರು ಹೇಳ್ತಾರೆ ದಟ್ ಈಸ್ ನಾಟ್ ಬೆಟರ್, ಆರಿಯಾ ಇಸ್ ನಾಟ್ ಬೆಟರ್, ದಟ್ ದ ಕಾಂಪಿಟೇಟರ್ ಕಾರ್ ಈಸ್ ಓನ್ಲಿ ದ ಬೆಟರ್. ಯಾಕೆ ಆ್ಯಂಡ್ ವೈ ಇಸ್ ದ್ಯಾಟ್? ಟಾಟಾ ಆರಿಯಾ ನಾವು ಲಾಂಚ್ ಮಾಡುವಾಗ ಏನು ಮಾಡಿದ್ವಿ ಅಂದರೆ ತುಂಬ ಫೀಚರ್ಸ್ ಕೊಟ್ವಿ ಗಾಡಿಗೆ. ಬಹಳ ಫೀಚರ್ಸ್ ಅಂದರೆ ರಿಚ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಹೈ ಎಂಡ್ ಕಾರ್ಗಳಿಗೆ ನಾನು ಕಂಪೇರ್ ಮಾಡಿದರೆ ಟಾಟಾ ಆರಿಯಾದಲ್ಲಿ ಆ ಎಲ್ಲ ಫೀಚರ್ಸ್ಗಳಿತ್ತು. ಏರ್ ಬ್ಯಾಗ್ ಇರಲಿ, ಕರ್ಟನ್ ಏರ್ ಬ್ಯಾಗ್ ಇರಲಿ, ಏನೇ ಇರಲಿ. ಅದೇನಾಯಿತು, ಈ ನೀವು ಅದರ್ ಕಂಪ್ಯಾರಿಸನ್ ಮಾಡಿದ್ರಿ, ಅಲ್ಲಿ ಕೂಡ ನೀವು ಕಂಪೇರ್ ಮಾಡುವಾಗ ಪ್ರೈವೇಟ್ ಸೆಗ್ಮೆಂಟ್ ಆ್ಯಂಡ್ ಟ್ಯಾಕ್ಸಿ ಸೆಗ್ಮೆಂಟ್ ನೋಡಿದರೆ ಅಲ್ಲಿ ಕೂಡ ಮಿಕ್ಸ್ ಇತ್ತು. ಬಟ್ ನಮ್ಮಲ್ಲಿ ಏನಾಯಿತು, ಅಷ್ಟು ಕಾಸ್ಟ್ ಕೊಡುವಾಗ ಆ ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನಮ್ಮಲ್ಲಿ ಎಡವಿದ್ವಿ ಏನು ಗೊತ್ತಿಲ್ಲ. ಕೆಲವರಿಗೆ ಲುಕ್ ಬರ್ತದೆ ಆ ಸೆಗ್ಮೆಂಟ್ ಅಂತ ಹೋದ. ಸೊ ಆ ಲುಕ್ಕಲ್ಲಿ ಕೆಲವರಿಗೆ ಇರದಿರ್ಬೋದು. ನಮ್ಮ ಗೆಳೆಯರ ಅವಾಗ ಹೇಳಿದ್ರು ಈ ಲುಕ್ಕಲ್ಲಿ ಅವರವರ ಭಾವನೆಗಳು ಇರ್ತದೆ ಅಂತೇಳಿ. ಆ ವಿಷಯದಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ವಿ ಅಂತ ನಾನು ಹೇಳ್ತೇನೆ. ಎಸ್, ಓಕೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಫಾರ್ ಆಲ್ ತ್ರೀ ಆಫ್ ಯು ಸರ್.
ನೆಕ್ಸ್ಟ್ ಅಪ್ಕಮಿಂಗ್ ಕಾರ್ಸ್ ಯಾವುದೆಲ್ಲ? ನಮ್ದೀಗ ನೆಕ್ಸ್ಟ್ ಈಗ ಆರ್ಯದಲ್ಲೇ ನಾವೀಗ ಒಂದು ಇನ್ನೊಂದು ಮಾಡೆಲ್ ತರ್ತೇವೆ. ಈ ಫೀಚರ್ಸ್ ಎಲ್ಲ ಬೇಡ ಅಂತೇಳಿ ಒಂದು ಏನು ಬೇಸಿಕ್ ನೆಸೆಸಿಟಿ ಇದೆ ಪರ್ಸನ್ಗೆ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದಾಗೆ ಕಾಂಪಿಟೇಟರ್ ವೆಹಿಕಲ್ಗೆ ಮತ್ತೆ ನಿಮಗೆ ಯಾಕೆ ಅಂತ ಅದೇ ಸೆಗ್ಮೆಂಟಲ್ಲಿ ಅದೇ ಪ್ರೈಸ್ ರೇಂಜಲ್ಲಿ ನಾವೀಗ ತರ್ತಾ ಇದ್ದೇವೆ. ಅದು ಆರ್ಯ LX ಪ್ಯೂರ್ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಇನ್ನೊಂದು ಸ್ಟಾರ್ಮ್ ಅಂತೇಳಿ, ಸಫಾರಿ ಸ್ಟಾರ್ಮ್ ಅಂತೇಳಿ ಬಹಳ ಎಕ್ಸ್ಪೆಕ್ಟೆಡ್ ಕಾರ್. ತುಂಬಾ ಜನರು ತುಂಬಾ ಸಮಯದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ಯ ಇದು ಸಫಾರಿ ಸ್ಟಾರ್ಮ್ ಯಾವಾಗ ಬರ್ತದೆ. ಸೊ ಜನವರಿ ಫಸ್ಟ್ ವೀಕ್ ಅಲ್ಲಿ ಆರ್ಯ ಅದು ಸ್ಟಾರ್ಮ್ ಕೂಡ ಬರ್ತಾ ಇದೆ, ಸಫಾರಿ ಸ್ಟಾರ್ಮ್ ಬರ್ತಾ ಇದೆ. ಈಗ ಇನ್ನೊಂದು ಆಲ್ರೆಡಿ ವಿಸ್ಟಾ 90 HP ಆಲ್ರೆಡಿ ಮೊನ್ನೆಷ್ಟೇ ಲಾಂಚ್ ಆಯಿತು. ಸೊ ಈಗ ಬೇಕಾದಷ್ಟು ಕಾರುಗಳು ವಿತ್ ಒಳ್ಳೆ ಕ್ವಾಲಿಟಿ ಪ್ಲಸ್ ಜನರಿಗೆ ಹೇಗೆ ಬೇಕು ಹಾಗೆ and very with good features also. Good spacious cars ಕೂಡ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. Fine. And I just want to add, yes, if customers are interested and they want to see the vehicles, first week customer can come to Hanuman Motors. Okay, Hanuman Motors ಗೆ ಬಂದು ವೀಕ್ಷಕರೇ, ಸೊ ದಟ್ ನಿಮ್ಗೆ ಯಾವುದೇ ಕಾರ್ ಬೇಕಾದ್ರೆ ಇನ್ ಕೇಸ್ ಬೇಕಾದ್ರೆ ಅಲ್ಲಿ ಬಂದು ನೋಡ್ಕೊಳ್ಬೋದು. ಅಂಡ್ ವಿ ಹವ್ ಗಾಟ್ 3 ಜನ ಕೂಡ ಖಂಡಿತವಾಗ್ಲೂ ಇರ್ತಾರೆ, ಅವ್ರು ಖಂಡಿತವಾಗ್ಲೂ ಏನೇ ಸಹಾಯ ಬೇಕಾದ್ರೆ ಮಾಡ್ತಾರೆ. ಅಂಡ್ ಇನ್ನೊಂದು ಕ್ವೆಶನ್ ಇದೆ, ಲಾಸ್ಟ್ ಕ್ವೆಶನ್, ಬಿಕಾಸ್ ನಾವು ಆಗಸ್ಟ್ ಹೇಳಿದ್ವಿ 6,93,000 ಇಸ್ ದ base model and 8,81,000 top end model. Touch screen in between there is one range. In that touch screen in between there are 2 ranges where touch screen is available. ಒಂದು VX model ಅಂತ, ಅದು 7,54,997 ಗೆ ಬರುತ್ತೆ. Okay, fine. ಸೊ ಅದಕ್ಕೆ ಬರುತ್ತೆ. ಮತ್ತೆ EX model ಅಂತಿದೆ, ಅದು 8,43,600. 8,43,000. That is 40,000 less. So the touch screen model starts at 7.54. 7.54. Okay. ಇದು ಯಾಕೆ ಹೇಳಿದೆ ಅಂದ್ರೆ ಸಾಕಷ್ಟು ಜನರು ಆಲ್ಮೋಸ್ಟ್ ಹೊಸ ಫೀಚರ್ಸ್ ಕಾಯ್ತಾ ಇರ್ತಾರೆ. ಎವ್ರಿವನ್ ನೀಡ್ಸ್ ದ ನ್ಯೂ ಫೀಚರ್ಸ್. ಸೊ this is the new feature at lesser price. Yes, exactly. It is available. Okay. And ಇಲ್ಲಿವರೆಗೆ ಬಂದು ಸರ್ you spent 1 hour with us. That is really great and thank you so much. ನೀವು ಆಲ್ಮೋಸ್ಟ್ ಇಂಡಿಗೋ ಮಾನ್ಸಾ ಕ್ಲಬ್ ಕ್ಲಾಸಿನ ವಿಷಯ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಕಾರ್ಸಿನ ವಿಷಯ ಹೇಳಿದಿರಿ ಟಾಟಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಅಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಆಲ್ಮೋಸ್ಟ್ 1 hour ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ದಟ್ಸ್ ವಾಟ್ ಬ್ರೇಕ್ ಟೈಮ್ ಅಲ್ಲಿ ಹೇಳ್ತಿದ್ರು, ಎಷ್ಟು 1 hour, ವಿ ನೀಡ್ ಸ್ಟಿಲ್ 1 hour. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಓಕೆ ವೀಕ್ಷಕರು, ಇವತ್ತಿನ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಂದಿನ ಶನಿವಾರ ಖಂಡಿತವಾಗ್ಲೂ ಬೇರೆ ಯಾವುದಾದ್ರು ಕಾರ್ ಜೊತೆ ಖಂಡಿತವಾಗ್ಲೂ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ. ನಮಸ್ತೆ.